ಮೀನುಗಾರರ ಪ್ರಮುಖ ಆಧಾರ ಸ್ತಂಭವಾಗಿದ್ದ ಫಲ್ಗುಣಿ ನದಿಯ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಕೈಗಾರಿಕಾ ಕಾರ್ಖಾನೆಗಳಿಂದ ಬಿಡುವ ಮಲಿನ ನೀರಿನಿಂದ ಸ್ಥಳೀಯರು ಕಂಗಾಲಾಗಿದ್ದಾರೆ. ಕೈಗಾರಿಕಾ ಪ್ರದೇಶದಿಂದ ನೇರವಾಗಿ ಮಲಿನ ನೀರು ನದಿಗೆ ಬಿಡುವುದರಿಂದ ಈ ಸಮಸ್ಯೆ ಉಂಟಾಗಿದೆ. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ಬಳಿ ಫಲ್ಗುಣಿ ನದಿ ಸೇರುವ ತೊಕ್ಕೂರು ಹಳ್ಳದಲ್ಲಿ ಕೊಳಕು ನೀರು ಹರಿತಾ ಇದ್ದು, ಈ ಹಳ್ಳದಲ್ಲಿ ದಂಡೆಯುದ್ದಕ್ಕೂ ವಾಸಿಸುವ ಗ್ರಾಮಸ್ಥರು ಮಲಿನ ನೀರಿನ ಸಮಸ್ಯೆ, ದುರ್ವಾಸನೆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಹಳ್ಳದ ಮೂಲಕ ಹಾದು ಬರುವ ನೀರು ಫಲ್ಗುಣಿ ನದಿ ಸೇರೋದ್ರಿಂದ ನದಿ ನೀರಿನಲ್ಲಿಯೂ ಮಲಿನ ಅಂಶಗಳು ಸೇರಿಕೊಂಡಿದೆ. ನೀರಿನ ಮೇಲ್ಮೈಯಲ್ಲಿ ಎಣ್ಣೆಯಂತಹ ಪದರವೊಂದು ಸೃಷ್ಟಿಯಾಗಿದ್ದು, ನೀರಿಗಿಳಿದ ಜನರ ಕಾಲುಗಳಲ್ಲಿ ತುರಿಕೆ ಕಾಣಿಸಿಕೊಳ್ತಾ ಇದೆ. ಜೋಕಟ್ಟೆಯ 62ನೇ ತೋಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೈಗಾರಿಕಾ ಪ್ರದೇಶದಿಂದ ನೇರವಾಗಿ ಮಲಿನ ನೀರು ಬಿಡುವುದರಿಂದ ಫಲ್ಗುಣಿ ನದಿಗೆ ಸೇರಿ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಏನೂ ಪ್ರಯೋಜನವಿಲ್ಲ. ಈ ಮಲಿನ ನೀರು ಫಲ್ಗುಣಿ ನದಿಯಿಂದ ಮರವೂರು ಡ್ಯಾಂಗೆ ಸೇರುವ ಸಾಧ್ಯತೆ ಇದೆ. ಎಲ್ಲಿಯಾದರೂ ಮರವೂರು ಡ್ಯಾಂಗೆ ನೀರು ಸೇರಿದ್ರೆ ಮಂಗಳೂರಿನ ಜನತೆ ವಿಷ ನೀರು ಕುಡಿಯುವ ಪರಿಸ್ಥಿತಿ ಬರಬಹುದು. ಕೂಡಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ನವಾಜ್ ಹೇಳ್ತಾರೆ. 62ನೇ ತೋಗೂರು ಗ್ರಾಮಕ್ಕೆ ಇಂಡಸ್ಟ್ರಿಯಲ್ ಏರಿಯಾದಿಂದ ನೇರವಾಗಿ ಬಿಡ್ತಾ ಇದ್ದಂಥ ನೀರು ನಮ್ಮ ನದಿಯಿಂದ ಹರ್ಕೊಂಡು ಬಂದು, ಕೆರೆಯಿಂದ ಹರ್ಕೊಂಡು ಬಂದು ನಮ್ಮದು ಫಲ್ಗುಣಿ ನದಿಗೆ ಸೇರಿ ಎಲ್ಲ ನೀರು ಕಲುಷಿತ ಆಗಿದೆ. ಇದರ ಬಗ್ಗೆ ಈ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನು ಕ್ರಮ ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಆಫೀಸ್ಗೆ ಹತ್ರನೇ ಇದೆ, ಯಾವುದು ಈ ನದಿ ಅವರ ಆಫೀಸ್ಗೆ ಹತ್ರನೇ ಇದೆ. ಆದರೂ ಅವರು ಈ ವಿಷಯದಲ್ಲಿ ಯಾವುದೇ ಒಂದು ರೀತಿ ಕ್ರಮವನ್ನು ತೆಗೊಳ್ತಾ ಇಲ್ಲ. ಈ ಮೂಲಕ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ನಿಮ್ಮ ಚಾನಲ್ ಮುಖಾಂತರ. ಇದರ ಬಗ್ಗೆ ಅವರು ಈಗ ಸೂಕ್ತವಾಗಿ ಇದನ್ನು ಪರಿಶೀಲಿಸಿ ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿ ನಾವು ಜಿಲ್ಲಾಧಿಕಾರಿ ಹತ್ರ ವಿನಂತಿಸ್ತೇವೆ. ಇಲ್ಲಿ ನಮಗೆ ತುಂಬ ಅಪಘಾತ ಏನಿದೆ ಅಂತ ಹೇಳಿದರೆ, ಈ ನೀರು ಹರ್ಕೊಂಡು ಬಂದು ಫಲ್ಗುಣಿ ನದಿಗೆ ಸೇರಿ ಇಲ್ಲಿಂದ ಮರವೂರು ಡ್ಯಾಮ್ಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಮರವೂರು ಡ್ಯಾಮ್ಗೆ ಹೋದರೆ ಅಲ್ಲಿ ನಮಗೆ ಇಡೀ ಗ್ರಾಮಕ್ಕೆ ಕುಡಿಲಿಕ್ಕೆ ನೀರು ಸರಬರಾಜು ಆಗ್ತಿರುವಂಥದ್ದು ಮರವೂರು ಡ್ಯಾಮ್ನಿಂದ. ಆ ಡ್ಯಾಮ್ನಿಂದ ಕುಡಿಯೋ ನೀರು ಕೂಡ ಕಲುಷಿತ ಆಗಿ ಎಲ್ಲರೂ ವಿಷ ಕುಡಿಯುವಂಥ ಪರಿಸ್ಥಿತಿ ಈಗ ಇಲ್ಲಿ ಬಂದಿದೆ. ತಾಲೂಕು ಪಂಚಾಯತ್ ಸದಸ್ಯ ಬಶೀರ್ ಅವರು ಈ ಸಮಸ್ಯೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೈಗಾರಿಕಾ ಕಾರ್ಖಾನೆಗಳಿಂದ ಮಲಿನ ನೀರು ಬಿಡುವುದರಿಂದ ತೋಕೂರು ನಿವಾಸಿಗಳಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಜೋಕಟ್ಟೆಯ ಹತ್ತಿರದಲ್ಲಿರುವಂತಹ ಬೃಹತ್ ಕೈಗಾರಿಕಾ ಕಾರ್ಖಾನೆಗಳ ಕಂಪನಿಗಳ ನೀರು, ಕಲುಷಿತ ನೀರು ನಮ್ಮ ಫಲ್ಗುಣಿ ಸಮುದ್ರಕ್ಕೆ ನದಿಗೆ ಹರಿದು ಬಂದು ನಮ್ಮ ತೋಕೂರು 62ನೇ ತೋಕೂರು ಗ್ರಾಮದ ನಿವಾಸಿಗರಿಗೆ ಕುಡಿಲಿಕ್ಕೆ ಕೂಡ ತುಂಬ ವಿಷಕಾರಿಯಾಗಿದೆ ನೀರು. ಈ ನೀರಿನ ಈ ಅವ್ಯವಸ್ಥೆಯಲ್ಲಿ ಕೂಡ ನಮಗೆ ಕುಡಿಯುವ ಪರಿಸ್ಥಿತಿಯಲ್ಲಿ ಇಲ್ಲದಂಥ ವ್ಯವಸ್ಥೆಯಾಗಿದೆ. ಅದೇ ರೀತಿ ಫಲ್ಗುಣಿ ನದಿ ಕೂಡ ಕಲುಷಿತಗೊಂಡಿದೆ. ಇದನ್ನು ಜಿಲ್ಲಾಧಿಕಾರಿಗಳು ಇಂತಹ ಕಂಪನಿಗಳಿಗೆ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಹತ್ತಿರದ ನಿವಾಸಿಗಳಿಗೂ ಹಾಗೂ ಮಂಗಳೂರು ಈ ಫಲ್ಗುಣಿ ನಂಬಿದಂತೆಷ್ಟೋ ಜೀವನ ಹಾಳಾಗುವಂಥ ಪರಿಸ್ಥಿತಿಯಲ್ಲಿದೆ. ಇದೇ ವೇಳೆ ಮಾತನಾಡಿದ ಸ್ಥಳೀಯರು, ಮಲಿನ ನೀರಿನಿಂದಾಗಿ ಇಲ್ಲಿನ ಮೀನುಗಾರಿಕೆ ಉದ್ಯಮವೇ ನೆಲಕಚ್ಚಿ ಹೋಗಿದೆ. ಮನೆ ಬಳಕೆಗೂ ತೋಕೂರು ಹಳ್ಳದಲ್ಲಿ ಅಥವಾ ಫಲ್ಗುಣಿ ನದಿಯಲ್ಲಿ ಮೀನುಗಾರಿಕೆ ಮಾಡುವಂತಿಲ್ಲ. ನದಿಯ ಮೀನು ತಿಂದರೆ ಆರೋಗ್ಯ ಹಾಳಾಗುವ ಆತಂಕವಿದೆ. ಕೈಗಾರಿಕೆಗಳ ಮಲಿನ ನೀರಿನಿಂದ ಇಲ್ಲಿನ ನಿವಾಸಿಗಳಿಗೆ ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ತೋಕೂರು ಗ್ರಾಮ 62ನೇ ತೋಕೂರು ಎಂಕಲ ತುದೇಟ್ ಇಡೀ ಇಂಡಸ್ಟ್ರಿ ಏರಿಯಾ ಕಂಪನಿ ಬರ್ತದೆ. ಎಂಕಲ ತುದೇ ಪೂರ ನೀರು ಪೂರ ಹಾಳಾದು ನೀರು ಕಪ್ಪು ಕಪ್ಪು ಉಂಡು. ಮೀನು ಬತ್ತರೆಲ್ಲ ಆಪಿಸಿ ಮೀನು ಪತ್ತನಕ್ಲೆಗ್ಲ ಮೂಲು ಇಟ್ಟು ದಿನದ ಪುನಕ್ಲೆ ಭಾರಿ ಕಷ್ಟ ಆತನು. ಬಕ್ಕ ಇತ್ತಿನ ಗುವೆಲ್ದ ನೀರು ಪೂರ ಕೆಂಪಾದ ಬೈದಿನಿ. ಇಂದೇ ಸ್ಮೆಲ್ ಬರ್ಪುಂಡು. ಇಡೀ ರೋಡ್ ಪೋನಾಗ್ಲ ಸ್ಮೆಲ್ ಬರ್ಪುಂಡು. ಅಂಚಿ ಪೋನಾಗ್ಲ ಇಡೀ ಜಾಗಡೆ ಸ್ಮೆಲ್ ಆಪುಂಡು. ನೀರು ತುದೆ ಕೈತೆಲ್ಲ ಪೋಯರ್ ಆಪಿಸಿ ಬಕ್ಕ ಒಂದು ತುದೆ ಸೈಡಿಗೆ ಪೂರ ಕಪ್ಪು ಕಪ್ಪು ಕರಿ ಉಂತುದನೆ ಗೊತ್ತಾಪು ಉಳ್ತುರ್ದು ಬರ್ಪುಂಡು. ಆ ಕಂಪನಿ ಅಲ್ಪ ನಮ್ಮ ಮುಂಗಾರು ಸೈಡ್ ಇಂದು ಬರ್ಪುಂಡು. ನಮ್ಮ ರುಚಿಗೋಲ್ಡು ರುಚಿ ಸೋಯ ಪೂರ ಇತ್ತಿನ ಬೊಲ್ದು ಕುಂಟು ಒಂದು ಕಾರು ದಿನ 2 ದಿನಟು ಕಾರು ಇಡೀ ಕಪ್ಪು ಕಪ್ಪು ಆದು ಅದು ಹೋಪುಂಡು. ಅವು ಉಚ್ಚಿನಾಗ ಪೂರ ಅಂಟುಂಡು. ಇನ್ನು ಸ್ಥಳಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರೀಕ್ಷೆಗಾಗಿ ನೀರನ್ನು ತೆಗೆದುಕೊಂಡು ಹೋಗಿದ್ದಾರೆ.
ಒಟ್ಟಿನಲ್ಲಿ ಮಾಲಿನ್ಯ ನಿಯಂತ್ರಿಸಿ ನದಿಯ ನೀರನ್ನ ಸ್ವಚ್ಛ ಮಾಡದೇ ಇದ್ರೆ ಮುಂದೊಂದು ದಿನ ಸಮಸ್ಯೆ ತೀವ್ರವಾಗಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.